ಈಗ ರೆಡಿ ಆಯಿತು. ಕ್ಯಾಪ್ಸಿಕಮ್ ಅದರ ಅರೋಮಾನೇ ಡಿಫ್ರೆಂಟ್, ಸೂಪರ್ವಾಗಿರುತ್ತೆ. ಇದಂತೂ ನನ್ನ ಫೇವ್ರೆಟ್. ಕ್ಯಾಪ್ಸಿಕಮ್ಮಿಂದ ಸಬ್ಜಿ ಮಾಡಿ ಕೊಟ್ಟಿದ್ದಾರೆ. ಎಸ್ ಮೇಡಮ್, ಸೊ ಫಸ್ಟ್ ಈಗ ನಮಗೆ ಯಾವುದು ಸಬ್ಜಿಯ ವಡೆನಾ? ಸಬ್ಜಿ ಸ್ಟಾರ್ಟ್ ಮಾಡೋ. ಸ್ಟಾರ್ಟ್ ಮಾಡೋ. ಎಸ್, ಏನು ಕೊಡಲಿ ನಿಮಗೆ? ನಮಗೆ ಒಂದು ಬಾಣಲೆ ಬೇಕು. ಇದಕ್ಕೆ ಮೊದಲು ಕಡಲೆ, ನೆಲಗಡಲೆ. ಎಣ್ಣೆ ಏನು ಬೇಡವಾ? ಬೇಡ, ಡ್ರೈ ಕಡಲೆ. ನೆಲಗಡಲೆ ಹಾಕ್ತೇನೆ. ಇದು ಯಾವುದ್ರ ಜೊತೆಗೆ ಅಂತ ಹೇಳಿದ್ರಿ? ಪೂರಿ, ಚಪಾತಿ, ಅನ್ನಗೂ ಸಾಕ್ತದೆ. ಬಟ್ ಬೆಸ್ಟ್ ಇರುವಂಥದ್ದು ಪೂರಿ ಚಪಾತಿ. ಬೆಸ್ಟ್. ನೋಡಬೇಕು, ಕ್ಯಾಪ್ಸಿಕಮ್ ನಂದು ಫೇವ್ರೆಟ್. ಸೊ ನನಗಂತೂ ಕ್ಯಾಪ್ಸಿಕಮ್ ಅಂದರೆ ತುಂಬ ಇಷ್ಟ. ಸೊ ನೋಡೋಣ ಹೇಗೆ ಆಗುತ್ತೆ. ಅಂದರೆ ಅದು ಬಿಸಿ ಆಗುವವರೆಗೂ ಅದನ್ನು ಹುರಿಬೇಕಲ್ಲ? ಹೌದು. ಎಲ್ಲರ ಹಸಿ ವಾಸನೆ ಬರ್ತದಲ್ಲ. ಸ್ವಲ್ಪ ಕಾಳು ಮೆಣಸು, ಮತ್ತು ಸ್ವಲ್ಪ ಜೀರಿಗೆ, ಸ್ವಲ್ಪ ಸೋಂಪು. ಇದೆಲ್ಲ ಏನು ಒಗ್ಗರಣೆನೂ ಇದು ಪುಡಿ ಮಾಡಲಿಕ್ಕೆ. ಓಕೆ. ಸ್ವಲ್ಪ ಧನಿಯಾ, ಇನ್ನೊಂದೇ ಚಮಚದಷ್ಟು ಸಾಕು. ಸಾಕು. ಅದು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗ್ತದೆ. ಚಿಲ್ಲಿ, ಮತ್ತು ಸ್ವಲ್ಪ ತೆಂಗಿನಕಾಯಿ ಹಾಕಲಿಕ್ಕೆ ಉಂಟು. ಇದಕ್ಕೇನೆ ಹಾಕೊಳ್ಳೋದು? ಇದಕ್ಕೆ ಹಾಕೊಳ್ಳೋದು. ಫ್ರೈ ಮಾಡಿ. ಇದು ಸ್ವಲ್ಪ ಫ್ರೈ ಆದ ಮೇಲೆ ಸೊ ಫುಲ್ ಡ್ರೈ ರೋಸ್ಟ್ ಮಾಡಿ ಇಟ್ಕೊಳ್ಳೋದು. ಈಗ ತೆಂಗಿನಕಾಯಿ ಹಾಕ್ತೇನೆ. ಇದು ಹೇಗೆ ಸ್ವಲ್ಪ ಗ್ರೇವಿ ಥರ ಬರುತ್ತಾ? ಡ್ರೈ ಗ್ರೇವಿ ಬೇಕಾದರೆ ಗ್ರೇವಿ ಮಾಡಬಹುದು, ಇಲ್ಲಾಂದರೆ ಡ್ರೈ ಮಾಡಿದ್ರೆ ಸಾಕ್ತದೆ. ಸ್ವಲ್ಪ ಡ್ರೈ ಪಲ್ಯ ಥರ ಬರುತ್ತೆ. ನಮಗೆ ಹೇಗೆ ಬೇಕೋ ಹಾಗೆ ಮಾಡ್ಬೋದು. ಈಗ ನೀವು ತೆಂಗಿನ ತುರಿ ಹಾಕಿ ಹುರಿತಾ ಇದ್ದೀರಿ, ಒಣ ಕೊಬ್ಬರಿ ಹಾಕ್ಕೊಳ್ಬೋದು. ಇದು ತೆಂಗಿನ ತುರಿ ಇಲ್ಲದಿದ್ರೆ ಒಣ ಕೊಬ್ಬರಿ ಸಾಕ್ತದೆ. ಆವಾಗ ಅದನ್ನು ಕೂಡ ಹುರಿಬೇಕು. ಸ್ವಲ್ಪ ಹುರಿದರೆ ಸಾಕು. ಇದಾದರೆ ಹಸಿ ಕೊಬ್ಬರಿ ಅಲ್ಲ, ಸಾಕು. ಪರಿಮಳ ಬರ್ತಾ ಉಂಟಲ್ಲ. ಮಸಾಲೆನೇ ಅಷ್ಟು ಒಳ್ಳೆ ಪರಿಮಳ ಬರ್ತಾ ಇದೆ. ಸ್ವಲ್ಪ ತಣ್ಣಗಾಗಲಿ ಅಂತ. ಪ್ಲೇಟ್ ಕೊಡ್ಲಾ? ಇದೀಗ ಇನ್ನು ನೆಕ್ಸ್ಟ್ ಇದನ್ನು ಪುಡಿ ಮಾಡಬೇಕು ಮಿಕ್ಸಿಯಲ್ಲಿ. ಅದನ್ನು ಪುಡಿ ಮಾಡ್ಕೊಳ್ಬೇಕು. ತಣ್ಣಗಾದ್ಮೇಲೆ ಪುಡಿ ಮಾಡ್ಕೊಳ್ಳೋದು. ಹಾಕ್ಕೊಳ್ಳಿ. ಪೌಡರ್ ಅಲ್ಲ? ಪೌಡರ್. ನೀರು ಬೇಡ, ಫುಲ್ ಫೈನ್ ಪೌಡರ್ ಬೇಡ. ತರಿ ತರಿ ಒಳ್ಳೆ ಅರೋಮ ಬರ್ತದೆ. ಇದಕ್ಕೆ ಹಾಕ್ಲಾ? ಇಷ್ಟು ಪುಡಿ ಮಾಡಬೇಕು. ಇನ್ನು ದೊಣ್ಣೆ ಮೆಣಸನ್ನು ಫ್ರೈ ಮಾಡಬೇಕು ಎಣ್ಣೆಯಲ್ಲಿ. ಇದರಲ್ಲೇ ಮಾಡ್ಕೊಳ್ಳೋದು? ಅದರಲ್ಲೇ ಮಾಡು. ಎಣ್ಣೆ ಹಾಕಬೇಕು. ಸೊ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ನಡೆಲಾ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ನೋಡ್ಕೊಳ್ಳಿ, ಸಾಕು. ಈಗ ಕ್ಯಾಪ್ಸಿಕಮ್ ಹಾಕೋದು. ಉದ್ದನೇ ಕಟ್ ಮಾಡ್ಕೊಂಡಿದ್ರಿ. ದುಂಡಿಗೆ ಕೂಡ ತುಂಬ ಜನಕ್ಕಾದರೆ ಉದ್ದಕ್ಕೆ ಬಿಡ್ತಾರೆ. ಇದು ನೋಡಲಿಕ್ಕೆ ಕಾಣ್ತದೆ, ಒಳ್ಳೆ ಕಾಣ್ತದಲ್ಲ. ಅಪಿಯರೆನ್ಸ್ ಕೂಡ ಮುಖ್ಯ. ಇದು ಹೇಗೆ ಪೂರ್ತಿ ಬೇಯೋವರೆಗೂ ಇದನ್ನ? ಇಲ್ಲ, ಸ್ವಲ್ಪ ಮತ್ತೆ ಮಸಾಲದಲ್ಲಿ ಸ್ವಲ್ಪ ಹಾಕ್ಲಿಕ್ಕೆ ಉಂಟು, ಬೇಯಿಸಲಿಕ್ಕೆ ಉಂಟು. ಸ್ವಲ್ಪ ಅದರದ ಹಸಿ ವಾಸನೆ ಸ್ವಲ್ಪ. ಆ್ಯಂಡ್ ಹೀಗೆ ಹುರಿದ್ರೆ ಒಂದು ಅದರ ಟೇಸ್ಟ್ ಡಿಫ್ರೆಂಟ್. ಅದೇ ತುಂಬ ಚೆನ್ನಾಗಿರುತ್ತೆ. ಐ ಲವ್ ದಟ್ ಟೇಸ್ಟ್. ನಾವು ಈ ಮಂಚೂರಿಯಲ್ಲಿ ಎಲ್ಲ ಹಾಕ್ತೀವಲ್ಲ, ಹೌದು, ತುಂಬ ಚೆನ್ನಾಗಿರ್ತೈತಿ.
ಇದರಲ್ಲಿ ಬರೀ ಇದು ಮಾತ್ರ ಕ್ಯಾಪ್ಸಿಕಮ್ ಮಾತ್ರ, ಬೇರೆ ಏನು ಇದಕ್ಕೆ ಟೊಮೆಟೊ ನೀರುಳ್ಳಿ ಅಷ್ಟೇ. ಹಾಂ ಹಾಂ. ಅದರಲ್ಲೂ ಬೇರೆ ಬೇರೆ ಕಲರ್ ಹಾಕಿದರೆ ಇನ್ನೂ ಚಂದ ಕಾಣ್ತದೆ. ಆಲೂಗಡ್ಡೆ ಹಾಕಿದರೆ ಒಳ್ಳೆ ಇರ್ಬೋದು. ಕ್ಯಾಪ್ಸಿಕಮ್ ಅಲ್ಲೇ ಎಲ್ಲೋ ರೆಡ್ ಹಾಕಿದರೆ ಇನ್ನೂ ಚೆನ್ನಾಗಿ. ಕ್ಯಾಪ್ಸಿಕಮ್ ಮತ್ತು ಆಲೂಗಡ್ಡೆ ಹಾಕಿ ಪಲ್ಯ ಮಾಡಿದ್ರು ಸಹ ಚಂದ ಆಗ್ತದಲ್ಲ. ಆ್ಯಕ್ಚುಲಿ ಕ್ಯಾಪ್ಸಿಕಮ್ ಅಂತ ಹೇಳ್ತೀವಿ, ಗ್ರೀನ್ದು ಒಂದು ಫ್ಲೇವರ್ ಬೇರೆ, ಎಲ್ಲೋದು ಫ್ಲೇವರ್ ಬೇರೆ, ರೆಡ್ದು ಬೇರೆ. ಸಾಕು. ಒಂದು ತುಂಬ ಖಾರ ಅಂದರೆ ಒಂದು ಸ್ವಲ್ಪ ಸ್ವೀಟ್ ಇರುತ್ತೆ, ಇದು ತೆಗಿ ಹದ ಇರುತ್ತೆ. ಇದು ತೆಗಿ ಅದಕ್ಕೆ ಹಾಕೊಳ್ಳೋದ ಹೇಗೆ? ಎಲ್ಲ ಬೇರೆ ಬೇರೆ ಕೊಡಲಾ? ಸ್ವಲ್ಪ ಎಣ್ಣೆ ಹಾಕಿ. ನಡೆಲ್ಲ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕು. ಸ್ವಲ್ಪ ಎಣ್ಣೆ ಜಾಸ್ತಿ ಇದಕ್ಕೆ. ಹಾಂ ಹಾಂ, ಟೇಸ್ಟ್ ಜಾಸ್ತಿ. ಹೌದು. ಮೊದಲು ಸ್ವಲ್ಪ ಜೀರಿಗೆ, ಆಮೇಲೆ ಈರುಳ್ಳಿ. ಒಗ್ಗರಣೆಗೆ ಬರೀ ಜೀರಿಗೆ ಮಾತ್ರ. ಜೀರಿಗೆ ಸಿಡಿಸಿ ಮತ್ತೆ ಇದು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಟೈಮಲ್ಲಿ ಈ ಥರದ್ದೆಲ್ಲ ಅಂದರೆ ಬೇಗ ಬೇಗ ಆಗ್ತದೆ. ಅಂದರೆ ಚಪಾತಿ ಎಲ್ಲ ಮಾಡಿಟ್ರೆ ಎಲಾಬ್ರೇಟೆಡ್ ತುಂಬ ಟೈಮ್ ತಗೊಳ್ಳುವಂಥದ್ದು ಬೇಡ, ಇದು ಸುಲಭದಲ್ಲಿ. ಈ ಪುಡಿ ಮಾಡಿ ಇಟ್ಕೊಂಡ್ರೆ ಸುಲಭ ಆಗ್ತದೆ. ಬಟ್ ಈ ಪುಡಿ ಮಾಡಿ ಇಟ್ಕೊಳ್ಬೋದಾ? ಇಟ್ಬೋದು, ಫ್ರೈ ಮಾಡಿ. ಅಂದರೆ ಅದರಲ್ಲಿ ತೆಂಗಿನ ತುರಿ ಇದೆ, ಅದರ ಸಹ ಡ್ರೈ ಫ್ರೈ ಮಾಡ್ತೇವಲ್ಲ, ಏನು ಆಗ್ಲಿಕ್ಕಿಲ್ಲ. ಒಂದು ವಾರಕ್ಕೆ ಇಡ್ಬೋದು ಫ್ರಿಜ್ಜಲ್ಲಿ. ಹಾಂ ಹಾಂ. ಈರುಳ್ಳಿ ಸಹ ಒಳ್ಳೆ ಫ್ರೈ ಆಗಬೇಕು. ಬ್ರೌನ್ ಬರೋವರೆಗೂ ಹುರಿಬೇಕಾ? ಬ್ರೌನ್ ಸ್ವಲ್ಪ ಕಡಿಮೆ. ಶುಂಠಿ ಬೆಳ್ಳುಳ್ಳಿ ಅಷ್ಟೆ. ಸ್ವಲ್ಪ ಅರಸಿನ. ಕ್ಯಾಪ್ಸಿಕಮ್ ಆಸ್ ಇಟ್ ಈಸ್ ನಾವು ಯಾವುದೂ ಕೂಡ ಬೇಗನೆ ಮಾಡುವಂಥ ಗೊತ್ತಾಗಲ್ಲ. ಹೌದು. ಇಲ್ದಿದ್ರೆ ಯಾವುದಾದ್ರೂ ಅದ್ರ ಜೊತೆಗೆ ಅದನ್ನ ಕಂಪನಿ ಆಗಿ ಹಾಕ್ತಾ ಇದ್ವಿ. ಇದು ಅದರದ್ದೇ ಒಂದು ಸಬ್ಜಿ. ಓಕೆ, ಸ್ವಲ್ಪ ಗ್ಯಾಸ್ ಮೆಲ್ಗೆನಾ? ಈಗ ಇಷ್ಟ ಆದರೆ ಇನ್ನು ಟೊಮೆಟೊ ಹಾಕೋದು. ಒಂದು ಸಾಕಾಗುತ್ತಾ? ಸಾಕು. ಚಿಕ್ಕದಾದರೆ 2, ದೊಡ್ಡದಾದರೆ 1 ಸಾಕು. ಸ್ವಲ್ಪ ಉಪ್ಪು ಹಾಕುವ, ಹಾಗಾದರೆ ಬೇಗ ಅದು ಟೊಮೆಟೊ ಫ್ರೈ ಆಗ್ತದಲ್ಲ. ಉಪ್ಪು ಮುಚ್ಚಿಡುವ. ಇದು ಟೊಮೆಟೊ ಪೂರ್ತಿಯಾಗಿ ಸ್ವಲ್ಪ ಮ್ಯಾಶ್ ಆಗಬೇಕು. ಒಂದು ನಿಮಿಷ ಹಾಗೆ ಇಟ್ಟರೆ ಅಲ್ಲೇ ಬೆಂದೋಗಲ್ಲ. ಸ್ವಲ್ಪ ಫ್ಲೇಮ್. ಈಗ ಇದು ಪುಡಿ ಹಾಕುವ. ಸಾಕು. ಇದರೊಟ್ಟಿಗೆ ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡ್ರ್. ನಾನು ಅದೇ ಅನ್ಕೊಂಡೆ, ಇಷ್ಟು ಖಾರ ಸಾಕಾ ಏನು ಅಂದರೆ ಆ ಕಲರ್ ಬಂದ್ರೆ ಚೆನ್ನ ಅಲ್ಲ. ಸ್ವಲ್ಪ ಇದಕ್ಕೆ ನೀರು ಹಾಕಿ ಸ್ವಲ್ಪ ಬೇಯಲಿಕ್ಕೆ ಬಿಡಬೇಕು. ಅಂದರೆ ಆ ಮಸಾಲೆ ಮಸಾಲೆ ಬೇಯಬೇಕು. ಸಾಕು ಸ್ವಲ್ಪ. ಡ್ರೈ ಅಂದರೆ ಪೂರ್ತಿ ಡ್ರೈ ಅಲ್ಲ, ಸ್ವಲ್ಪ ಅದು ಸೆಮಿ ಗ್ರೇವಿ. ಆಗಿ ಲಿಡ್ ಮುಚ್ಚು. ಸೊ ನಿಮ್ಮ ಅಭ್ಯಾಸಗಳು ಏನಾದರೂ ಇದೆಯಾ ನಿಮಗೆ? ಸ್ವಲ್ಪ ಅಳತೆಲ್ಲ ಹೊಲಿತೇನೆ. ಹಾಂ, ಅಂದರೆ ಮನೆಯಲ್ಲಿ ಎಲ್ಲ ಮೇಂಟೈನ್ ಮಾಡ್ಕೊಳ್ಳೋದು, ನಿಮಗೆ ಯಾವುದೆಲ್ಲ ಬೇಕೋ ಅದೆಲ್ಲ. ಹಾಂ ಹಾಂ. ಅಂದರೆ ಫ್ರೀ ಟೈಮ್ ಇರುವಾಗ ಇದನ್ನೇ ಎಲ್ಲ. ಮತ್ತೆ ಸ್ವಲ್ಪ ಕ್ರೋಶ ವರ್ಕ್ ಮಾಡ್ತೇನೆ. ಸ್ವಲ್ಪ ಕ್ರೋಶೆ ಆ್ಯಕ್ಚುಲಿ ಈಗ ಅದಕ್ಕೆ ತುಂಬ ಡಿಮ್ಯಾಂಡ್. ಹೌದು. ಮೊದಲು ಒಂದು ಟೈಮಲ್ಲಿ ಇತ್ತು, ಆಮೇಲೆ ಮಧ್ಯದಲ್ಲಿ ಗ್ಯಾಪ್ ಆಯಿತು.
ಎಲ್ಲರೂ ಕೂಡ ಅದನ್ನ ಮರ್ತೋಗಿದ್ರು. ಮತ್ತೆ ಪುನಃ ಅದು ಮರುಕಳಿಸಿ ಮತ್ತೆ ಎಂಬ್ರಾಯ್ಡಿಂಗ್ ಗೊತ್ತುಂಟು, ಈಗ ಅದಕ್ಕೆ ಎಲ್ಲ ಒಳ್ಳೆ ವ್ಯಾಲ್ಯೂ ಉಂಟು. ನಮಗೆ ಅದು ಗೊತ್ತಿಲ್ಲದೆ ಹೋಯ್ತು. ಈಗ ಅದು ಮಾಡಲಿಕ್ಕೆ ಕಣ್ಣು ಇದಾಗೋದಿಲ್ಲ, ಟೆಕ್ಸ್ ಹಾಕೊಂಡೆಲ್ಲ ಮಾಡಬಹುದು, ತಲೆನೋವು ಬರ್ತದೆ. ಸೊ ಇಂಥ ಗೊತ್ತಿತ್ತು ಆಕ್ಚುಲಿ ಇದೆಲ್ಲ ನಮ್ಮ ಕೈಯಲ್ಲಿ ಇರುವಂತ ಒಂದು ಕಲೆಗಳು. ಇಂಥ ಕಲೆಗಳನ್ನ ಬಳಸಿ ನೀವು ನಿಮ್ಮ ಉದ್ಯೋಗ ತರನು ಮಾಡ್ಕೊಳ್ಬಹುದು, ನೀವು ಕಲಿಸ್ಬಹುದು. ನೀವು ಅದನ್ನೇ ಇದು ಅಲ್ಲದಿದ್ರು ನಾನು ಮದುವೆಗೆ ಮುಂಚೆ ಕಲ್ತದ್ದು. ಈಗ ಅದೆಲ್ಲ ಇದಾಗಿದೆ, 30 ವರ್ಷ ಕಳೀತಲ್ಲ. ಅದು ಅದರಲ್ಲಿ ಪುನಃ ಕ್ರೋಶೆ ಎಲ್ಲ ಮಾಡ್ತೀರಾ? ಸ್ವಲ್ಪ ಸ್ವಲ್ಪ ಹೀಗೆ ನನಗೆ ಬೇಕಾದ ಮಾತ್ರ. ಈ ಸೆರಗಿಗೆ ಇದು ಮಾಡೋದು. ಈಗೆಲ್ಲ ನಾವು ಕೆಲವೊಂದು ಇದು ಹಿಂದಿನ ಕಾಲದಲ್ಲಿ ಎಲ್ಲ ಮಾಡ್ತಾ ಇದ್ರು ಮೊದಲು. ಒಂದು ನಮ್ಮ ನೆಕ್ಸ್ಟ್ ಹಿಂದಿನ ಜನರೇಷನ್ ಸ್ವಲ್ಪ ಚಾಟ್ ಮಸಾಲ, ಚಾಟ್ ಮಸಾಲ ಇಲ್ಲಾದ್ರೆ ಡ್ರೈ ಆಮ್ಚೂರ್ ಪೌಡರ್ ಸಿಗ್ತದಲ್ಲ, ಅದು ಸಾಕ್ಬಹುದು. ಇಲ್ಲಾದ್ರೆ ಲೆಮನ್ ಹಾಕ್ಬಹುದು. ಚಾಟ್ ಮಸಾಲ ಇಲ್ಲಾದ್ರೆ ಆಮ್ಚೂರ್ ಪೌಡರ್ ಆಗ್ತದೆ ಹುಳಿಗೆ. ಹೀಗೆ ಇದನ್ನು ಹಾಕುವ. ಸೊ ಆಗ ಅದು ಪೂರ್ತಿ ಮ್ಯಾಶ್ ಕೂಡ ಆಗಲ್ಲ, ಆ ಕ್ರಿಸ್ಪಿನೆಸ್ ಕೂಡ ಇರುತ್ತೆ. ಹೌದು ಅಲ್ವಾ? ಅಲ್ಲ, ಸ್ವಲ್ಪ ನೀರು ಹಾಕಿದ್ದು ಬೇಯಿಸಲಿಕ್ಕೆ ಉಂಟು, ಮತ್ತೆ ಪುನಃ ಬೇಯಿಸ್ಕೊಳ್ಬೇಕು. ಅಂದ್ರೆ ಅದು ಪೂರ್ತಿ ಸಾಫ್ಟ್ ಆಗಿ ಬರಬೇಕಾ? ಸಾಫ್ಟ್ ಆಗಿ ಬರ್ತದೆ. ಸಾಫ್ಟ್ ಆಗಬೇಕು. ಹಾಕ್ಬೇಕಾ ನೀರು? ಸ್ವಲ್ಪ ಕಸ್ತೂರಿ ಮೇಥಿ ಹಾಕ್ತೇನೆ. ಇದೀಗ ಫ್ರೈ ಮಾಡಿದ್ರಲ್ಲಿ ಆಲ್ರೆಡಿ ಬೆಂದಿರುತ್ತಲ್ವ, ಮತ್ತೆ ಪುನಃ ಅದು ಅಷ್ಟು ನೀರೆಲ್ಲ ಹಾಕಿ ಬೇಯಿಸ್ಕೊಳ್ಬೇಕಾ? ಸ್ವಲ್ಪ ಅದು ಗ್ರೇವಿ ಅದಕ್ಕೆ ಇದಾಗಲಿಕ್ಕೆ ಸ್ವಲ್ಪ ಬೈಂಡಿಂಗ್ ಇಟ್ಕೊಳ್ಳಿ. ಸ್ವಲ್ಪ ಹಾಕಿ ತುಂಬ ಮ್ಯಾಶ್ ಬೇಕಾದ್ರೆ ಸ್ವಲ್ಪ ನೀರು ಜಾಸ್ತಿ ಮಾಡಿ ಬೇಯಲಿಕ್ಕೆ ಟ್ರೈ. ಅವಾಗ ಅದ್ರ ಟೇಸ್ಟ್ ಇದೆ. ಅದೇ ಸ್ವಲ್ಪ ಇದಾದರೆ ಸಾಕು. ಸಿಮ್ಮಲ್ಲಿ ಒಂದು 2 ನಿಮಿಷ ಮುಚ್ಚಿಡುವ. ಮತ್ತೆ ಇದು ರೆಡಿ ಮ್ಯಾಗ. ಮತ್ತೆ ರೆಡಿ ಕೊತ್ತಂಬರಿ ಸೊಪ್ಪು ಹಾಕಿದರೆ ಲಾಸ್ಟ್ಗೆ ಅದೊಂದು ಸಿಗ್ನೇಚರ್, ಒಂದು ಮುಗೀತು ಕೆಲಸ ಅಂತ ಹೇಳಿ. ಹಾಗೆ ಈಗ ರೆಡಿ ಆಯಿತು. ಪರ್ಫೆಕ್ಟ್ಲಿ ಕುಕ್. ಸ್ವಲ್ಪ ಉಪ್ಪು ಹಾಕ್ತೇನೆ, ಆಗ ಸ್ವಲ್ಪ ಎಲ್ಲ ಹಾಕಿದ್ದು. ಸ್ವಲ್ಪ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ, ಮತ್ತೆ ಗಾರ್ನಿಷ್ಗೆ ಸ್ವಲ್ಪ ಹಾಕುವ. ಈಗ ಎಣ್ಣೆ ಎಲ್ಲ ಬಿಡ್ತಾ ಉಂಟು ನೋಡಿ. ಈ ರೀತಿಯಾಗಿ ಬರಬೇಕು, ಅಂದರೆ ಸೈಡ್ಸ್ ಎಣ್ಣೆ ಎಲ್ಲ ಬಿಟ್ಕೊಳ್ಬೇಕು. ಅದೇ ನಿಮಗೆ ಗ್ರೇವಿ ಬೇಕಾದರೆ ನೀರು ಮಾಡ್ಬೋದು, ಇಲ್ಲಾದರೆ ಇಷ್ಟೇ ಸಾಕು. ರೆಡಿ? ರೆಡಿ. ಆಫ್ ಮಾಡಲಾ? ಆಫ್ ಮಾಡಿ. ಸೊ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ರುಚಿಯಾದ ಕ್ಯಾಪ್ಸಿಕಮ್ ಸಬ್ಜಿ ರೆಡಿ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಕ್ಯಾಪ್ಸಿಕಮ್ ಅದರ ಅರೋಮಾನೇ ಡಿಫ್ರೆಂಟ್, ಸೂಪರ್ ಆಗಿರುತ್ತೆ. ಇದಂತೂ ನನ್ನ ಫೇವ್ರೆಟ್. ಕ್ಯಾಪ್ಸಿಕಮ್ಮಿಂದ ಸಬ್ಜಿ ಮಾಡಿ ಕೊಟ್ಟಿದ್ದಾರೆ. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಕ್ಯಾಪ್ಸಿಕಮ್ ಸಬ್ಜಿ ತಯಾರಿಸುವ ವಿಧಾನ: ಮೊದಲಿಗೆ ಸ್ವಲ್ಪ ಶೇಂಗಾ ಬೀಜ, ಕರಿಬೇವು, ಜೀರಿಗೆ, ಸೋಂಪು, ಹಿಂಗು, ಒಣಮೆಣಸು, ತೆಂಗಿನ ತುರಿಯನ್ನು ಒಂದಾದ ಮೇಲೊಂದು ಹಾಕಿ ಹುರಿಯಿರಿ. ಸ್ವಲ್ಪ ತಣ್ಣಗಾದ ನಂತರ ಪುಡಿ ಮಾಡಿಕೊಳ್ಳಿ. ನಂತರ ಸ್ವಲ್ಪ ಎಣ್ಣೆ ಬಿಸಿ ಮಾಡಿಕೊಂಡು ಉದ್ದನೆ ತುಂಡು ಮಾಡಿದ ಕ್ಯಾಪ್ಸಿಕಮ್ ಅನ್ನು ಅರ್ಧ ಬೇಯುವಷ್ಟು ಹುರಿದಿಟ್ಟುಕೊಳ್ಳಿ. ಆ ನಂತರ ಎಣ್ಣೆ ಬಿಸಿ ಮಾಡಿಕೊಂಡು ಜೀರಿಗೆ ಸಿಡಿಸಿ ಹೆಚ್ಚಿದ ಈರುಳ್ಳಿಯನ್ನು ಹಾಕಿ ಕಂದು ಬಣ್ಣ ಬರುವವರೆಗೂ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಶಿನ ಪುಡಿ, ಟೊಮ್ಯಾಟೊ ಹಾಕಿ ಉರಿಯುತ್ತಾ ಬೇಯಿಸಿ. ಟೊಮ್ಯಾಟೊ ಬೆಂದ ನಂತರ ಪುಡಿ ಮಾಡಿದ ಮಸಾಲೆ, ಮೆಣಸಿನ ಪುಡಿ, ಸ್ವಲ್ಪ ನೀರು ಹಾಕಿ ಬೇಯಿಸಿ. ಮಸಾಲೆ ಬೆಂದ ನಂತರ ಚಾಟ್ ಮಸಾಲಾ ಪುಡಿ, ಹುರಿದ ಕ್ಯಾಪ್ಸಿಕಮ್, ಕಸೂರಿ ಮೇಥಿ, ಸ್ವಲ್ಪ ನೀರು ಹಾಕಿ ಬೇಯಿಸಿ. ಈಗ ಬಿಸಿ ಬಿಸಿಯಾದ ಕ್ಯಾಪ್ಸಿಕಮ್ ಸಬ್ಜಿ ಚಪಾತಿಯೊಂದಿಗೆ ಸವಿಯಲು ಬಲು ರುಚಿ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.